ಹೆಣ್ಮಕ್ಳಿಲ್ಲದೆ ಯಾವ ಸಮಾಜ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಹಿಳೆಯರಿಗೆ ಶಕ್ತಿ ತುಂಬುವುದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಕನಸು. ಅವರು ಸದಾ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದರು. ದೇವರು ನಮಗೆ ವರವನ್ನು ಕೊಡುವುದಿಲ್ಲ, ಶಾಪವನ್ನು ನೀಡುವುದಿಲ್ಲ, ಅವಕಾಶಗಳನ್ನು ಮಾತ್ರ ನೀಡುತ್ತಾನೆ. ಅವುಗಳನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ಮುಖ್ಯ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಝೂಮ್ ಮೂಲಕ ಬಳ್ಳಾರಿಯ ನಾಯಕಿ ಪ್ರಾದೇಶಿಕ ಸಮಾವೇಶ ಉದ್ಘಾಟಿಸಿ ಮಾತನಾಡಿದವರು, ತಾಯಿ ಮಗುವಿಗೆ ಜನ್ಮ ನೀಡಿದಾಗ ಆಕೆಯೇ ಆ ಮಗುವಿನ ಮೊದಲ ಗುರು ಆಗುತ್ತಾಳೆ. ಅದೇ ರೀತಿ ಬಳ್ಳಾರಿಯಲ್ಲಿ ಸಾವಿರಾರು ಮಹಿಳೆಯರು ಸೇರಿದ್ದು ನೀವೆಲ್ಲರೂ ನಾಯಕಿಯರೇ ಎಂದರು. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನದ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಎಂಬ ಮಾತಿದೆ. ಅದೇ ರೀತಿ ತಾಯಿಗೆ ಪವಿತ್ರವಾದ ಸ್ಥಾನವಿದೆ. ನಾವು ಎಲ್ಲಿ ಹೋದರೂ ಗ್ರಾಮ ದೇವತೆಯನ್ನು ನೋಡುತ್ತೇವೆ. ಈ ಭೂಮಿಯನ್ನು ಭೂತಾಯಿ ಎಂದು ಕರೆಯುತ್ತೇವೆ. ಇದೇ ಈ ದೇಶದ ಸಂಸ್ಕೃತಿ, ನಮ್ಮ ಆಸ್ತಿ ಎಂದರು. ಯಾರೇ ಆಹ್ವಾನ ಪತ್ರ ಕೊಟ್ಟರೂ ನೇರವಾಗಿ ನನಗೆ ನೀಡುವುದಿಲ್ಲ, ಶ್ರೀಮತಿ ಮತ್ತು ಶ್ರೀ ಡಿಕೆ ಶಿವಕುಮಾರ್ ಎಂದು ಬರೆದುಕೊಡುತ್ತಾರೆ. ದೇವತೆಗಳಾದ ವೆಂಕಟೇಶ್ವರನನ್ನು ಲಕ್ಷ್ಮೀ ವೆಂಕಟೇಶ್ವರ, ಶಿವನನ್ನು ಪಾರ್ವತಿ ಪರಮೇಶ್ವರ ಎಂದು ಕರೆಯುತ್ತಾರೆ. ಭೀಷ್ಮನನ್ನು ಗಂಗಾಪುತ್ರ, ಕೃಷ್ಣನನ್ನು ದೇವಕಿ ನಂದನ ಎಂದು ಮಹಿಳೆಯರನ್ನು ಮೊದಲು ಉಚ್ಚರಿಸಿ ನಂತರ ಹೆಸರು ಕರೆಯುತ್ತಾರೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಹೆಣ್ಣು ಮಕ್ಕಳಿಲ್ಲದೆ ಯಾವ ಸಮಾಜವೂ ಉದ್ಧಾರವಾಗಲು ಸಾಧ್ಯವಿಲ್ಲ. ಹೆಣ್ಣಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ತುಂಬಿದರೆ ಇಡೀ ಸಮಾಜ ಮುಂದೆ ಬರುತ್ತದೆ. ನೀವೆಲ್ಲರೂ ಮಾನಸಿಕವಾಗಿ ನಾಯಕಿಯರು. ಗಂಡ ಮಕ್ಕಳು ಸಹೋದರರನ್ನು ನೋಡಿಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಅಡಗಿದೆ. ನಿಮಗೆ ಎಲ್ಲಾ ರೀತಿಯ ಶಕ್ತಿ ಇದ್ದು ನೀವುಗಳು ನಮ್ಮ ಮೇಲೆ ಅವಲಂಬಿತರಾಗಬಾರದು ಎಂದು ಅವರು ಹೇಳಿದರು. ಮುಂದಿನ ದಿನಗಳಲ್ಲಿ 224 ಕ್ಷೇತ್ರಗಳಲ್ಲಿ ನೀವೇ ಮಹಿಳೆಯರು ಸೇರಿ ಈ ಕಾರ್ಯಕ್ರಮಗಳನ್ನು ಮಾಡಬೇಕು. ನಿಮ್ಮ ಸಾಮಾಜಿಕ ಸಮಸ್ಯೆ ಚರ್ಚಿಸಲು ಇದೊಂದು ಅವಕಾಶ. ನೀವೇ ಸಮಾಜದ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಕಾಣ್ತಾ ಇಲ್ಲ, ಎಣ್ಣೆ ಕೂಡ ಕಾಣ್ತಾ ಇಲ್ಲ, ಅದು ಉರ್ದೋಗ್ತಾ ಇದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದರಿಂದ ಬಹಳ ಶ್ರಮ ಇರ್ತದೆ. ಆ ಶ್ರಮಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ, ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನ ಯಾರು ಪ್ರಾರಂಭ ಮಾಡಿದ್ದಾರೆ, ಇದು ಪೈಲಟ್ ಪ್ರಾಜೆಕ್ಟ್. ಈ ಪೈಲಟ್ ಪ್ರಾಜೆಕ್ಟ್ ಮೊದಲನೇ ಪ್ರಾಜೆಕ್ಟ್ ಬಳ್ಳಾರಿಲಿ ನಮ್ಮೆಲ್ಲ ನಾಯಕರುಗಳು, ನಮ್ಮ ಹೆಣ್ಮಕ್ಳು ಎಲ್ಲ ಸೇರಿ ಇದನ್ನ ನಡೆಸ್ಕೊಟ್ಟಿದ್ದೀರಿ. ಸೊ ಮೊದಲು ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನನ್ನ ಜೊತೆ ನೀವೆಲ್ಲ ನಾಯಕರೆಲ್ಲ ಕೂತಿದ್ದೀರಿ. ನಿಮ್ಮ ಕನ್ವೀನರ್ ಅಕ್ಕೈ ಪದ್ಮಶಾಲಿ ಕೂಡ ಇದ್ದಾರೆ. ಕೆಲವು ಕಡೆ ಎಲ್ಲ ಶಾಸಕರು ಎಲ್ಲ ವ್ಯೂ ಮಾಡ್ತಾ ಇದ್ದಾರೆ. ಅವರೆಲ್ಲ ಲೈವ್ ಹೋಗ್ತಾ ಇದೆ. ಎಲ್ಲ ನಮ್ಮ ಫೇಸ್ಬುಕ್ ನಲ್ಲಿ ಲೈವ್ ಕೂಡ ನಡೀತಾ ಇದೆ. ನಮ್ಮ ಸೋಷಿಯಲ್ ಮೀಡಿಯಾ ಅವರೆಲ್ಲ ಲೈವ್ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಇದು ನನ್ನ ಕನಸಲ್ಲ, ಇದು ಇಂದಿರಾ ಗಾಂಧಿ ಅವರ ಕನಸು. ಇಂದಿರಾ ಗಾಂಧಿ ಅವರು ಯಾವಾಗ್ಲೂ ಕೂಡ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ಬೇಕು ಅಂತೇಳಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ದೇವರು ನಮ್ಗೆ ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಆದ್ರೆ ಅವಕಾಶಗಳನ್ನು ಮಾತ್ರ ಕೊಡ್ತಾರೆ. ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂತ ವಿಚಾರ. ಇವತ್ತು ಈ ಬಳ್ಳಾರಿಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ಹೆಣ್ಮಕ್ಳು ಸೇರಿದ್ದು ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ಇದೊಂದು ಸಣ್ಣ ಶಕ್ತಿ ಅಲ್ಲ. ಇದಕ್ಕೆ ನೀವೆಲ್ಲ ನಾಯಕಿಯರು. ಒಂದು ತಾಯಿ, ಒಂದು ಮಗು ಒಂದು ಜನ್ಮ ತಾಳುವಾಗ ಆ ತಾಯಿನೇ ಗುರು. ಮೊನ್ನೆ ಮೋಟಮ್ನವರ ಪುಸ್ತಕ ಇನಾಗ್ರೇಷನ್ಗೆ ನಾನು ಹೋಗಿದ್ದೆ. ಅವ್ರ ಮಗಳು ಗುರು ಅಂತ ಕರೆದು ನಾನು ಅದಕ್ಕೆ ಒಪ್ಪಲಿಲ್ಲ. ನಾನು ಅದಕ್ಕೆ ಹೇಳಿದೆ, ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತೇಳಿ ಅಲ್ಲೊಂದು ಮಾತು ಹೇಳ್ಬಿಟ್ಟು ನಾನು ಬಂದೆ. ಹಂಗೆ ತಾಯಿ ಬಹಳ ಪವಿತ್ರವಾದಂತ ಸ್ಥಾನ ನಿಮ್ಗೆಲ್ಲರಿಗೂ ಕೂಡ ಸಿಕ್ಕಿದೆ. ನಮ್ಮ ಗ್ರಾಮ ಯುಗ ಈಗ ತಾನೇ ನೀವು ಕನಕಾ ದೇವಿಯ ಇದನ್ನ ಕುಂಭ ತಂದ್ರಿ. ನೀವು ಎಲ್ಲೋದ್ರ ಬದಲು ನಾವು ಗ್ರಾಮ ದೇವತೆಯನ್ನು ನಾವು ನೋಡ್ತೇವೆ. ಗ್ರಾಮ ದೇವತೆ ಬಗ್ಗೆ ಚಿಂತೆ ಮಾಡ್ತೇವೆ, ಗ್ರಾಮ ದೇವತೆ ಬಗ್ಗೆ ನಮಸ್ಕಾರ ಮಾಡ್ತೇವೆ. ಈ ಭೂಮಿಗೆ ನಾವು ಭೂತಾಯಿ ಅಂತ ನಾವು ಕರಿತೇವೆ. ಗ್ರಾಮೀಣ ಪ್ರದೇಶದ ಬಹಳ ಜನ ಹೆಣ್ಮಕ್ಳುಗಳು ಕೂಡ ನಾಯಕರಾಗ್ಲಿಕ್ಕೆ ಅವಕಾಶಗಳಿದೆ.
ಅದನ್ನ ಕೆಲವು ನಿಮ್ಮಲ್ಲಿ ಪ್ರತಿಭೆ ಇದೆ, ನಿಮ್ಮನ್ನ ಗುರ್ಸುವಂತವ್ರು ಬೇಕು. ಆ ನಿಮ್ಮ ಪ್ರತಿಭೆಯನ್ನ ಗುರ್ಸಕ್ಕೆ, ನಿಮ್ಮಲ್ಲಿ ನಾಯಕತ್ವದ ಗುಣವನ್ನ ಗುರ್ಸ್ಲಿಕ್ಕೆ, ನಿಮ್ಮನ್ನ ನಾಯಕಿಗಳಾಗಿ ಮಾಡ್ಲಿಕ್ಕೆ ನಮ್ಮೆಲ್ಲ ನಾಯಕರುಗಳು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಒಂದು ಕಾಂಗ್ರೆಸ್ ಪಕ್ಷ ನಿಮ್ಗೆ ಏನ್ ಕೊಡಬೇಕು, ನಂಬರ್ 1 ನಿಮ್ಮ ಸಮಸ್ಯೆ ಏನು, ಸರ್ಕಾರದಲ್ಲಿ ನಿಮ್ಗೆ ಏನೆಲ್ಲ ಸೌಲಭ್ಯಗಳಿದೆ, ನೀವು ಯಾಕೆ ಮನೆಯಿಂದ ಈಚೆ ಬರ್ತಾ ಇಲ್ಲ, ಈಚೆ ಬರ್ಬೇಕಾದ್ರೆ ನಾವು ನಿಮ್ಗೆ ಏನ್ ಕೊಡ್ಬೇಕು. ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ, ಇನ್ನೊಂದು 7-8 ತಿಂಗಳಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಇನ್ನ ನೆಕ್ಸ್ಟ್ ಈ ತಿಂಗಳ ತಕ್ಷಣ ಫುಲ್ ಎಲೆಕ್ಷನ್ ಫೀವರ್ ಶುರು ಆಗ್ತದೆ. ನಮ್ಮ ಪ್ರಣಾಳಿಕೆಯಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ಏನ್ ಕೊಡ್ಬೇಕು ಅಂತ. ಆದ್ರೆ ನೀವು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಯಾರ ಇಲ್ಲಿಗೆ ಬಂದಿದ್ದೀರಿ, ನಿಮ್ಮ ಪ್ರತಿಭೆ ತೋರಿಸಿ ಧೈರ್ಯ ತೆಗೆದುಕೊಂಡು ಹೋಗಿ, ನೀವು ನಾಯಕಿರು ಅಂತ ನಾನು ಗುರುತಿಸಿದ್ದೇವೆ. ನೀವೆಲ್ಲ ನಾಯಕಿರೇ, ನೀವು ಯಾತ್ರಲ್ಲೂ ಕೂಡ ಕಡಿಮೆ ಇಲ್ಲ. ನಿಮ್ಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ನಿಮ್ಮ ಬದುಕು, ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ನಿಮ್ಮ ಮನೆ ಉದ್ಧಾರ ಆದ್ರೆ ನಿಮ್ಮ ಊರು ಉದ್ಧಾರ ಆಗ್ತದೆ, ನಿಮ್ಮ ಕುಟುಂಬ ಉದ್ಧಾರ ಆಗ್ತದೆ, ರಾಜ್ಯ ಉದ್ಧಾರ ಆಗ್ತದೆ, ರಾಷ್ಟ್ರ ಉದ್ಧಾರ ಆಗ್ತದೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.